ರಾವ್ ವೆಲ್ಫೇರ್ ಪಾರ್ಟಿ ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ, ಹಾಗೂ ಗೋಪಾಲ್ ಜಿಲ್ಲಾ ಸಮಿತಿ ಸದಸ್ಯರು, ಹಾಗೂ ಪ್ರೇಮ ಮತ್ತು ನಿರ್ಮಲ್ ಸಾಮಾಜಿಕ ಕಾರ್ಯಕರ್ತರು. ವಿಷಯ ಏನಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆಗಳು ಹಲವಾರಿದೆ. ಅದರಲ್ಲಿ ಒಂದು ಸಂಘಟನೆ ಚುನಾವಣೆಗೋಸ್ಕರ ಕೆಲಸ ಮಾಡುವಂತ ವ್ಯವಸ್ಥೆ ಸೇರುವಂತ ಒಂದು ಪಕ್ಷದ ಪರವಾಗಿ ಇರುವಂತದ್ದು. ಪರವಾಗಿಲ್ಲ, ಜನರಿಗೊಂದು ಒಳ್ಳೆಯ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ. ಆದರೆ ಆ ಸಂಘಟನೆಯ ಹಲವು ಕಡೆಯಲ್ಲಿ ಮಹಿಳೆಯರಿಗೆ ಶೋಷಣೆ, ಲೈಂಗಿಕ ಶೋಷಣೆ ನಡೆಯುವಂಥದ್ದು, ಮದುವೆಯಾದವರನ್ನು ಡೈವೋರ್ಸ್ ಕೊಡಿಸುವಂಥದ್ದು, ಹಾಗೂ ಕೆಲವು ವಿಷಯಗಳಲ್ಲಿ ಅನೈತಿಕವಾಗಿ ಬಳಸುವಂಥ ವ್ಯವಸ್ಥೆ ಕೂಡ ಆ ಸಂಘಟನೆಯಿಂದ ಆಗಿದೆ. ಇದೀಗ ನಾನು ಹೇಳೋದೇನಂತ ಹೇಳಿದ್ರೆ, ಇತ್ತೀಚೆಗೆ ಪುತ್ತೂರು ಎಂಬುದು ಇವತ್ತು ನಿನ್ನೆ ಮೊನ್ನೆದಲ್ಲ, 45 ವರ್ಷಗಳ ಹಿಂದೆ ಒಂದು ಸಣ್ಣ ಗಲಾಟೆ ಆದರೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾಗುವಂತ ಪರಿಸ್ಥಿತಿ ನಮ್ಮ ಪುತ್ತೂರಿನಿಂದ ಆಗ್ತಿತ್ತು. ಅಷ್ಟು ಒಂದು ಒಳ್ಳೆಯ ವ್ಯವಹಾರ ಜಾಗ, ಅಷ್ಟು ಒಂದು ಹೆಸರು ಹಾಳು ಮಾಡುವಂತ ವ್ಯವಸ್ಥೆ ಕೂಡ ಅಲ್ಲಿತ್ತು. ಈಗ ಇತ್ತೀಚೆಗೆ ಒಂದು ಹೆಣ್ಮಗಳ ಮೇಲೆ, ಹಿಂದುಳಿದವರ ಹೆಣ್ಮಗಳ ಮೇಲೆ ಏನಂತ ಹೇಳಿದ್ರೆ, ಸ್ಕೂಲಿಗೆ ಹೋಗುವಾಗಲೇ ಅವರಿಗೆ ಪ್ರೀತಿ ಪ್ರಾರಂಭ ಆಯಿತು. ಸ್ಕೂಲ್ ಮುಗಿತಾ ಬರುವಾಗ ಆ ಪ್ರೀತಿ ಮರವಾಗಿ ಬೆಳೆಯಿತು. ಕೊನೆಗೆ ಅವನು ದೈಹಿಕವಾಗಿ ಅವಳನ್ನು ಬಳಸಿ, ದೈಹಿಕವಾಗಿಯೂ ಅಲ್ಲ ಅನೈತಿಕವಾಗಿಯೂ, ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಮದುವೆ ಆದ್ರೆ ಮಾತ್ರ ಅವನು ದೈಹಿಕ ಸಂಬಂಧ ಮಾಡಬೇಕು ಅಂತ ಹೇಳಿ ಒಂದು ವ್ಯವಸ್ಥೆ ಸಂಸ್ಕೃತಿಯಲ್ಲಿ ಉಳಿದಿದೆ. ಆದ್ರೆ ಈ ಯುವಕ ಹಿಂದೂ ಸಂಘಟನೆಯ ಪರವಾದ ಒಂದು ಬಿಜೆಪಿ ಪಕ್ಷದ ನೇತಾರ ಜಗದೀಶ್ ರಾವ್ ಅವರ ಮಗ. ಅವನು ಎಬಿಪಿ ಕಾರ್ಯಕರ್ತ ಕೃಷ್ಣರಾವ್ ಅಂತ. ಹೆಸರಿಗೆ ತಕ್ಕ ಕೃಷ್ಣನೇ ಆಗಿರ್ಬೇಕು. ಹೆಸರು ಇಡುವಾಗಲೇ ಏನೋ ಭಟ್ರು ಅವರಿಗೆ ಹೇಳಿರ್ಬೇಕು, ನಿಮ್ಮ ಮಗನಿಗೆ ಕೃಷ್ಣನೇ ಹೆಸರು ಇಡಿ, ಆ ಕೃಷ್ಣ ಇಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಆದ್ರೆ ಕೃಷ್ಣನ 14,000 ಅವನಿಗೆ ಆಗ್ಲಿಲ್ಲ. ಒಂದನ್ನು ಮೋಸದಿಂದ ವಂಚನೆ ಮಾಡಿ ದೈಹಿಕ ಸಂಬಂಧ ಮಾಡಿ ಎರಡೂ ಮನೆಯವರಿಗೆ ಗೊತ್ತಾಯ್ತು. ಎರಡೂ ಮನೆಯವರಿಗೆ ಗೊತ್ತಾಗಿ ರಾಜಿ ಪಂಚಾಯತಿಗೆ ವ್ಯವಸ್ಥೆಗೆ, ಅಂದ್ರೆ ಏನಂತ ಹೇಳಿದ್ರೆ, ಸಂಸ್ಕೃತಿ ಪ್ರಕಾರ, ಹಿಂದೂ ಸಂಸ್ಕೃತಿ ಪ್ರಕಾರ ಮದುವೆಯಾಗಿ ನೀವು ಜೊತೆಯಾಗಿರಿ ಅಂತ ಹೇಳಿ. ಒಮ್ಮೆ ಒಪ್ಪಿದ್ರು, ಒಮ್ಮೆ ಒಪ್ಪಲಿಲ್ಲ. ಆಮೇಲೆ ಅವರು, ಆ ಸಂತ್ರಸ್ತೆಯ ತಾಯಿ ಮನೆಯ ಹೊರಗಡೆ ಬಂದು ಏನಂತ ಹೇಳಿದ್ರೆ, ಸಂಘಟನೆಯ ಬೆಂಬಲ, ಹಲವು ಸಂಘಟನೆಯ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಳಿ ಹೋದ್ರು, ನಾಯಕರ ಹತ್ರ ಕೂಡ ಹೋದ್ರು. ಅವರೇ ಒಂದೇ ಹೇಳಿದ್ದು, ನಿನ್ನೆ ಯಾವುದೋ ಒಂದು ಇವತ್ತು ಪತ್ರಿಕೆ ಬಂದಾಗೆ, ಆ ಹೊಟ್ಟೆಲಿದ್ದ ಮಗುವನ್ನು ತೆಗೆದು ಬಿಡಿ ಅಂತ ಹೇಳಿ. ಒಂದು ಕಡೆ ಅದೇ ಹಿಂದೂ ಸಂಘಟನೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಂತ ಹೇಳ್ತಾ ಉಂಟು. ಇವತ್ತು ಅದೇ ಸಂಘಟನೆ ಆ ಮಗುವನ್ನು ಮುಂದಿನ ಜೀವನಕ್ಕೆ ಬೇಡ ಅಂತ ಹೇಳುವ ಸ್ಥಿತಿಯಲ್ಲಿ ಆ ಸಂಘಟನೆ ನಿರ್ಧಾರ ಮಾಡಿದೆ. ಇದು ಏನಂತ ಹೇಳಿದ್ರೆ, ಎರಡು ದೋಣಿಯ ಮೇಲೆ ಕಾಲಿಡುವಂತ ಹಿಂದೂ ಸಂಘಟನೆಗಳು. ಇದು ಬಹಳ ಬೇಸರ ಸಂಗತಿ ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ, ಆ ತಾಯಿ ಹಲವು ಕಡೆಯಲ್ಲಿ ಹೋದ್ರು, ಆ ಹಿಂದೂ ಸಂಘಟನೆಯಿಂದ ಯಾವುದೇ ಬೆಂಬಲವೂ ಸಿಗ್ಲಿಲ್ಲ. ಶರಣ್ ಪಂಪಲ್ಲಾಗ್ಲಿ, ಆಮೇಲೆ ಇನ್ನೊಂದು ಯಾರೊಬ್ರು ಆ ಪುತ್ತೂರ್ನ ಅವ್ರ ಹತ್ರ ಹೋದ್ರು, ಅಲ್ಲಿ ಕೂಡ ಸಿಗ್ಲಿಲ್ಲ. ಕಲ್ಲಡ್ಕ ಕೂಡ ಹೋದ್ರು, ಕಲ್ಲಡ್ಕದಲ್ಲಿ ಬರೋ ಕಲ್ಲಿನ ಮಾತೆ ಸಿಕ್ಕಿತ್ತು, ಆಮೇಲೆ ಬೇರೇನು ಸಿಗ್ಲಿಲ್ಲ ಪಾಪ. ಆದ್ರೆ ಆ ನೊಂದ ತಾಯಿಯ ಮಗಳಿಗೆ ಇನ್ನು ಮುಂದಿನ ಜೀವನಕ್ಕೆ ಯಾರು ಮದುವೆ ಆಗ್ತಾರೆ ಎಂಬ ಪ್ರಶ್ನೆ ಅವರಲ್ಲಿ ಬಂತು. ಕೊನೆಗೆ ಬೇರೆ ಒಂದು ವಿಷಯದಲ್ಲಿ ರಾಜ್ಯ ಪಂಚಾಯತಿಗೆ ಹೋದ್ರು. ರಾಜ್ಯ ಪಂಚಾಯತಿಗೆ ಆಗುವಾಗ ಆ ಬಿಜೆಪಿಯ ನೇತಾರ ಜಗದೀಶ್ ರಾವ್ ಅವರ ಕಡೆಯಿಂದ 10 ಲಕ್ಷದ ಆಫರ್ ಬಂತು. ಅಂದ್ರೆ ಒಂದು ಜೀವದ ಬೆಲೆ 10 ಲಕ್ಷ. ಅಂದ್ರೆ ಸರ್ಕಾರ ನಿರ್ಧಾರ ಮಾಡಿರ್ತದೆ, ಗೋಲಿಬಾರಲ್ಲಿ ಸತ್ರ 50 ಲಕ್ಷ, 1 ಕೋಟಿ ಹಾಗೆ ಇವರ ಆ ಭ್ರೂಣದ ಒಂದು ರೇಟ್ ಅನ್ನು ಫಿಕ್ಸ್ ಮಾಡಿಬಿಟ್ರು. ಆದ್ರೆ ಆ ನೊಂದ ಸಂತ್ರಸ್ತೆಯ ತಾಯಿ ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ, ಆ ಮಗು ಬಾಳಿ ಬದುಕಿ ಮುಂದಿನ ಜನತೆಗೆ ಒಂದು ಒಳ್ಳೇದಾಗುವುದಾದ್ರೆ ಆ ಮಗು ಬೇಕು ಅಂತೇಳಿ. ಹಾಗೆ ವಿಷಯ ಗೊತ್ತಾಗಿ ಡಾಕ್ಟರ್ಸ್ ಮಾಫಿಯಾ ದಕ್ಷಿಣ ಕನ್ನಡದಲ್ಲಿ ಹಲವಾರು ಗರ್ಭಿಣಿಯಾದವರನ್ನು, ಅನೈತಿಕ ಸಂಬಂಧದಲ್ಲಿ ಗರ್ಭಿಣಿಯಾದವರು ಹೆಂಗಸರ ಹೊಟ್ಟೆಯನ್ನು ಸೀಳಿ ತೆಗೆಯುವಂತ ವ್ಯವಸ್ಥೆ ಅರ್ಬಸ್ ಅಂತ ಹೇಳಿ ಲಕ್ಷಗಟ್ಟಲೆ ಮಾಡುವಂತ ಹಾಸ್ಪಿಟಲ್ ಕೆಲವು ಗುಟ್ಟಲ್ಲಿ ಉಂಟು. ಇದು ಕೂಡ ಮೊನ್ನೆ ಸಂತ್ರಸ್ತೆಯ ತಾಯಿ ಬಂದು ಒಂದು ಮಾಧ್ಯಮದ ಮುಖಾಂತರ ಹೇಳಿದ್ರು. ಆ ತಾಯಿ ಹತ್ರ ಅವರು ಹೇಳಿದ್ರಂತೆ, ಜಗದೀಶ್ ಅವರ ಕಡೆಯಿಂದ, ನಮ್ದೊಬ್ಬರು ಪರಿಚಯ ಡಾಕ್ಟರ್ ಇದ್ದಾರೆ, ಆ ಡಾಕ್ಟರ್ ಆ ಮಗುವನ್ನು ಭ್ರೂಣವನ್ನು ಪೀಸ್ ಮಾಡಿ ತೆಗಿತಾರಂತೇಳಿ. ಎಷ್ಟು ಬೇಜಾರು ಸಂಗತಿ. ಇಲ್ಲಿ ಹಲವಾರು ಮಹಿಳೆಯರು ಇದ್ದಾರೆ, ಅವರಿಗೆ ಕೂಡ ಗೊತ್ತಾಗ್ಬೇಕು. ಯಾಕಂದ್ರೆ ಪೀಸ್ ಮಾಡಿ ತೆಗಿ 4 ಲಕ್ಷಕ್ಕೆ ಆ ಹಣವನ್ನು
ಆ ಯಾರು ಅನೈತಿಕ ಸಂಬಂಧವಾಗಿ ಬಳಸಿಕೊಂಡಂತ ಹುಡುಗನ ತಂದೆನೇ ಹೇಳಿದ್ರು, ಹಣ ನಾವು ಕೊಡ್ತೇವೆ, ಇಲ್ಲಿಗೆ ರಾಜಿ ಮಾಡಿಬಿಡಿ ಅಂತ ಹೇಳಿ. ಎಷ್ಟು ಬೇಸರ ಅಂತ ಹೇಳಿದ್ರೆ, ಇವತ್ತು ಮಹಿಳಾ ಮೀಸಲಾತಿ, ಮಹಿಳೆಯ ಆಯೋಗ, ಇಂಥ ಹಲವಾರು ಸಂಘಟನೆ ಮಹಿಳೆಯರಿಗೇನೆ ಇವತ್ತು ವ್ಯವಸ್ಥೆ ಮಾಡ್ತಾ ಉಂಟು. ಸರ್ಕಾರ ಗ್ಯಾರಂಟಿ ವಿಷಯದಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಕೊಡ್ತಾ ಉಂಟು. ಆದ್ರೆ ಇದರ ಮಧ್ಯದಲ್ಲಿ ಇಂಥ ಹಿಂದೂ ಸಂಘಟನೆ ಕಡೆಯವರು ಮಾಡೋದಂತ ಹೇಳಿದ್ರೆ ಬಹಳ ಬೇಸರ. ಅವರ ಸಂಘಟನೆಯಲ್ಲಿ ಹಲವಾರು ಮಹಿಳಾ ಸಂಘಟನೆಗಳಿವೆ, ಆದ್ರೆ ಯಾವ ಸಂಘಟನೆಯು ಬೆಂಬಲ ಕೊಡ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ಸಂಘಟನೆಗೆ ಕಲ್ಲಡ್ಕದಿಂದ ಕೀ ಕೊಟ್ರೆ ಮಾತ್ರ ಹೋರಾಟ, ಹಾರಾಟ, ಗಲಭೆ, ದೊಂಬಿ ಆಗುವಂಥದ್ದು. ಏನಂತ ಹೇಳಿದ್ರೆ ಗಲಭೆ ದೊಂಬಿ ಆದ ಕೂಡಲೇ ಅಲ್ಲಿಗೆ ಮುಗೀತು. ಎಷ್ಟು ಜನ ಸೇರಿದ್ರು, ಎಷ್ಟು ಬಂದಾಯ್ತು, ನಮ್ಮ ಪಕ್ಷಕ್ಕೆ ಒಂದು ಅಭಿವೃದ್ಧಿ ಆಗಿ ಸಿಕ್ತು, ಒಂದು ಸಮಾಜಕ್ಕೆ ಇದು ಮಾಡಿದ್ರು. ಪುಣ್ಯಕ್ಕೆ ಏನಂತ ಹೇಳಿದ್ರೆ ಇದು ಹಿಂದು ಒಳಗಿನ ಒಂದು ವ್ಯವಸ್ಥೆ ಅವ್ರಿಗೆ ಕಂಡು ಬಂದ್ರಿಂದಾಗಿ ಇವತ್ತು ಅವರು ಹೊರಗೆ ಬರಲಿಲ್ಲ. ಯಾಕೆ ನೋಡಿ, ಹಿಂದೂ ಏನಾದ್ರು ತೊಂದರೆ ಮಾಡಿದ್ರೆ ನಮ್ಮ ಸಂಘಟನೆ ಇಲ್ಲ, ನಾವು ಹಿಂದೂ ಮಾತ್ರ. ಅದೇ ಒಂದು ಹಿಂದೂ ಸಂಘಟನೆ ಅನ್ಯ ಧರ್ಮದವರು ಏನಾದ್ರು ವ್ಯವಸ್ಥೆ ಮೀನಿ ಮಾಡಿದ್ರೆ ಅವರು ಉಗ್ರ, ಪಂಜಾಬಿನ ಉಗ್ರಗಾಮಿಗಳಿಂದ ಎಷ್ಟು ಹೋರಾಟ, ಹಾರಾಟ, ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಹೆದರಿಸುವಂತದ್ದು, ಸರ್ಕಾರವನ್ನು ಹೆದರಿಸುವಂತ ವ್ಯವಸ್ಥೆಯನ್ನ ಆ ಹಿಂದೂ ಸಂಘಟನೆ ಮಾಡ್ತಾ ಉಂಟು. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅನ್ಯ ಧರ್ಮದವರ ಆಗದಿಂದಾಗಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇದು ಬಹಳ ಬೇಸರ ಸಂಗತಿ ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಆ ಪಕ್ಷದ ಒಟ್ಟಿಗೆ ಯಾರು ಮಹಿಳೆಯರು ಬರ್ತಾರ, ಪ್ರತಿ ಮನೆಯವರು ಆ ಮಹಿಳೆಯವರಿಗೆ ಪ್ರಶ್ನೆ ಕೇಳಬೇಕು. ಈ ಡಾಕ್ಟರ್ಸ್ ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಹೋದ್ರು, ಸ್ಟ್ರೈಕ್ ಮಾಡಿದ್ರು, ಹಲವಾರು ಜನರಿಗೆ ತೊಂದರೆ ಆಯ್ತು. ಆದ್ರೆ ಇವತ್ತು ಅದೇ ಡಾಕ್ಟರ್ ಸಂಘಟನೆ ಸದಸ್ಯ ಬಂಟ್ವಾಳದ ಹಾಸ್ಪಿಟಲ್ ಅವರೇ ಅದನ್ನು ಮಗುವನ್ನು ಕೊಲ್ಲಿಸುವಂತ ವ್ಯವಸ್ಥೆ ಮಾಡುವುದಾದ್ರೆ ಅವ್ರು ಯಾಕೆ ಮೌನವಾಗಿದ್ದಾರೆ? ಇದು ಈ ಪ್ರಶ್ನೆಯನ್ನು ನಾವು ಸರ್ಕಾರ ಕೂಡ ಕೇಳ್ತಿದ್ದೇವೆ. ಹಾಗೂ ಸರ್ಕಾರಕ್ಕೆ ನಾವೇಂತ ಹೇಳಿದ್ರೆ, ಸರ್ಕಾರ ಗೃಹ ಇಲಾಖೆ ಉಂಟು, ಗೃಹ ಇಲಾಖೆ ಒಳ್ಳೆಯದಿದೆ, ಕೆಲವು ಪೊಲೀಸ್ ಇಲಾಖೆಯಲ್ಲಿ ಕೂಡ ಸಂಘ ಪರವಾಗಿ ಅವರು ಇದ್ದಾರೆ, ಹಾಗೂ ಕಾನೂನು ಬಲಿಷ್ಠವಾಗಿದೆ. ಕಾನೂನನ್ನು ವೀಕ್ ಮಾಡುವವರು ನಮ್ಮ ವಕೀಲರು. ಸಂತ್ರಸ್ತೆ ಪರವಾಗಿ ನಿಮ್ಮ ಬೇಡಿಕೆ? ಸಂತ್ರಸ್ತೆ ಪರವಾಗಿ ಏನಂತ ಹೇಳಿದ್ರೆ, ವಿಷಯ ಏನಂತ ಹೇಳಿದ್ರೆ, ಹಲವಾರು ದಿನಗಳಿಂದ ನಡೆದಂತಹ ವ್ಯವಸ್ಥೆಗೆ ಸ್ವತಃ ತಾಯಿ ಹೋಗಿ ಆ ಹೆಣ್ಣು ಮಗಳ ವಿಷಯ, ಹೆತ್ತ ತಾಯಿ ಹೋಗಿ ಹೆಣ್ಣು ಮಗಳ ವಿಷಯದಲ್ಲಿ ಮಗಳಿಗೆ ಜೀವನ ಕೊಡಿ ಅಂತ ಹೇಳಿ ದೈನ್ಯ ಸ್ಥಿತಿಯಲ್ಲಿ ಕೇಳುವಾಗ ಅಲ್ಲಿ ಅವರು ಅದಕ್ಕೆ ಯಾವುದೇ ವ್ಯವಸ್ಥೆಗೆ ಉತ್ತರ ಕೊಡಲಿಲ್ಲ. ಸರ್ಕಾರ ಅಲ್ಲ, ನಾನು ಇದು ಗಂಡಿನ ಮನೆಯವ್ರದ್ದು. ಆ ತಾಯಿ ಗಂಡಿನ ಮನೆ, ಸರ್ಕಾರ ಕೊಡೋದಿಲ್ಲ. ಸರ್ಕಾರ ನೋಡ್ತಾ ಉಂಟು ಪ್ರತಿಯೊಂದು ವಿಷಯವನ್ನು. ಹೋಗುವಾಗ ಅಲ್ಲಿ ಅವರಿಗೆ ಆ ವ್ಯವಸ್ಥೆ ಮಾಡ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ. ಆದ್ರೆ ಶಾಸಕರಿಂದ ಕೂಡ ಫೋನ್ ಬಂತು. ಶಾಸಕರು ಒಳ್ಳೆಯವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸಾಧಾರಣ 8 ಶಾಸಕರಲ್ಲಿ ಅವರೇ ಒಂದು ಒಳ್ಳೆಯ ಹೆಸರು ಕಲಿಸಿದ್ದಾರೆ. ಆದ್ರೆ ಏನೋ ಒಂದು ಅವ್ರು ಫೋನ್ ಮಾಡಿ ಗಾಜಿ ಆಗುದಾದ್ರೆ ನೀವು ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಿದ್ರು. ಅದು ಬೇರೆ ವಿಷಯಕ್ಕೆ ಹೋಯ್ತು. ಆದ್ರೆ ಅದು ನನಗೆ ಇದು ಮಾಡಲ್ಲ. ಯಾಕಂತ ಹೇಳಿದ್ರೆ, ನಾನು ಹೇಳೋದು ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯವಸ್ಥೆ ಸರ್ಕಾರ ನಮಗೆ ಕೊಡ್ತಾ ಉಂಟು. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಸಂಘಟನೆ ಹಿಂದೂಗಳು ನಡೆಯುವಂತಹ ಒಂದು ಅನೈತಿಕ ಸಂಬಂಧದಿಂದ ಅವರು ಇವರ ವಕೀಲರಲ್ಲಿ ಹೋಗಿದ್ದಾರೆ. ಅಲ್ಲ, ಅವರ ಪರವಾಗಿ ವೆಲ್ಫೇರ್ ಪಾರ್ಟಿ ಅವರಿಗೆ ಸಪೋರ್ಟ್ ಮಾಡುದು ವಿಷಯ ನಿಮ್ಗೆ ತಿಳಿಸಿದೆ ಅಂತ ಹೇಳಿದ್ರೆ, ನಾವು ಈಗ ಏನಂತ ಹೇಳಿದ್ರೆ ನೋಡಿ, ವೆಲ್ಫೇರ್ ಪಾರ್ಟಿ ಈಗ ಏನೇನೋ ಬೇರೆ ಬೇರೆ ಎಲ್ಲ ಮಾತಾಡ್ತಾ ಇದ್ರೆ ಆ ವಿಷಯ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ರಿ. ಈಗ ನೀವು ಇದು ಹೇಳಿದ್ರಲ್ಲ, ಈಗ ಅವ್ರ ಪರವಾಗಿ ಅಂತ ಹೇಳ್ತಾ ಇದ್ರಿ. ಈಗೇನು ಇದನ್ನೆಲ್ಲ ಅಬಾರ್ಷನ್ ಮಾಡಿದ್ದು ಅದನ್ನ ಹೇಳಿದಿರಾ? ಅಬಾರ್ಷನ್ ಮಾಡಿದ್ದು ಅವರು ಹೇಳಿದಾರೆ. ಪೀಸ್ ಮಾಡಕ್ಕೆ ಹೇಳಿದ್ರು. ಹೌದು, ಅವರ ಹೇಳಿಕೆಯಲ್ಲಿ ಬಂದಿದೆ. ಅವ್ರ ಹೇಳಿಕೆಯಲ್ಲಿ ಬಂದಿದೆ. ಯಾರ ಹೇಳಿಕೆ? ಫೇಸ್ಬುಕ್ ಅಲ್ಲಿ ಬಂದಿದೆ ಅವ್ರ ಹೇಳಿಕೆ. ಫೇಸ್ಬುಕ್ ಅಲ್ಲಿ ಅವರ ಅಲ್ಲ, ಫೇಸ್ಬುಕ್ ಅಲ್ಲಿ ಬಂದಿದೆ. ಇದು ಸೀರಿಯಸ್ ವಿಚಾರ. ನಾನು ಹೇಳಿದೆ ಅಂತ ಹೇಳಿದ್ರೆ ಅವರ ಈಗೇನಂತ ಹೇಳಿದ್ರೆ, ನಾವು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮಹಿಳೆಯರಿಗೆ ಆಗ್ಲಿ ಯುವತಿಯರಿಗೆ ಆಗ್ಲಿ ನಾವು ಪ್ರಾಮುಖ್ಯತೆ ಕೊಡುವಂತ ನಮ್ಮ ದೇಶ. ಏನೇ ಆಗ್ಲಿ, ಇಲ್ಲಿ ಮದುವೆ ಆಗದೆ ದೈಹಿಕ ಸಂಪರ್ಕ ಪಡೆದದ್ದು ನಾವು ಇದ್ರ ಬಗ್ಗೆ ಮಾತಾಡುದಿಲ್ಲ. ಏನೋ ಅವರು ಪ್ರೀತಿ ಇದು ಮಾಡೋಣ. ಆದ್ರೆ ಕೊನೆಯದಾಗಿ ಅವರು ಆ ಯುವತಿಗೆ ಬಾಳು ಕೊಡೋದಕ್ಕೆ ಅಂದ್ರೆ ಬಾಳು ಕೊಡ್ಬೇಕಂತ ಈಗ ಇಂಟರ್ಕಾಸ್ಟ್ ಮ್ಯಾರೇಜ್ ಹಲವು ಕಡೆಯಲ್ಲಿ ಆಗ್ತಾ ಉಂಟು. ಇಂಟರ್ಕಾಸ್ಟ್ ಮ್ಯಾರೇಜ್ ಅವರೊಂದು ಹಿಂದೂ ಧರ್ಮದಲ್ಲಿ ಒಂದು ಬೇರೆ ಜಾತಿ, ಇವಳೊಂದು ಬೇರೆ ಜಾತಿ, ಇದು ತೊಂದರೆ ಇಲ್ಲ. ಆದ್ರೆ ಸರ್ಕಾರ ಅಂತರ್ಜಾತಿಗೆ ಸಪೋರ್ಟ್ ಮಾಡ್ತಾ ಉಂಟು.
ಈ ಸಪೋರ್ಟಿಗೆ ನಾವು ಕೂಡ ಅಂತರ್ಜಾತೀಯ ವಿವಾಹಕ್ಕೆ ನಾವು ಸಪೋರ್ಟ್. ಈಗ ಏನಂತ ಹೇಳಿದ್ರೆ ಈಗ ಆ ಹೆಣ್ಮಗಳು ಹೆತ್ತಿದಾಳೆ, ಆ ಮಗುವಿಗೆ ಒಂದು ತಂದೆ ಅಂತೇಳಿ ಸ್ಥಾನದಲ್ಲಿ ಇರ್ಲಿಕ್ಕೆ ನಾವು ಅವರನ್ನು ತಂದೆ ಸ್ಥಾನ ಇರ್ಬೇಕಂತೇಳಿ ಆ ಕೃಷ್ಣರಾವ್ ಎಂಬ ಯಾರು ದೈಹಿಕ ಸಂಬಂಧಪಡುವಂತಹ ಯುವಕ ಮದುವೆಯಾಗಿ ಒಳ್ಳೆ ರೀತಿಯಲ್ಲಿ ಕುಟುಂಬ ಸಂಸಾರ ನಡೆಸುವಂತೆ ನಾವು ಒತ್ತಾಯ ಮಾಡ್ತಿದ್ದೇವೆ. ಮತ್ತೆ ಏನು ಅಂತ ಹೇಳಿದ್ರೆ ಅವರಿಗೆ ಏನಾದ್ರೂ ಕಾನೂನಿನ ಬಗ್ಗೆ ಏನಾದ್ರು ಸಮಸ್ಯೆ ಇರ್ತದೆ, ಕಾನೂನು ಬಗ್ಗೆ. ಇದೀಗ ಕೆಲವು ಕಡೆ ಕೆಲವು ಸಾರಿ ಕಾನೂನು ನಾನು ಒಪ್ಪುದಿಲ್ಲ, ಈಗ ಏನ್ ಮಾತಾಡ್ತಾ ಇದ್ರಿ ಏನ್ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ. ಈಗ ಈಗ ಸಂತ್ರಸ್ತೆ ಪರವಾಗಿ ಅಂತ ಹೇಳ್ತಾ ಇದ್ದಾರೆ. ಈಗ ಮದುವೆ ಮಾಡ್ಬೇಕು ಅಂತ ಈಗ ನಮ್ಮ ಕಾನೂನಿನಲ್ಲಿ ಕ್ಲಿಯರ್ ಆಗಿದೆ. ಇಬ್ರು ಬಾಲಿಕಾ ಇವರು ತಮ್ಮ ಇದು ಒಪ್ಪಿಗೆಯಿಂದ ಮಾಡ್ಬೇಕು. ಈಗ ಯಾರೇ ಇದನ್ನ ಒಪ್ಪಿಗೆ ಆಗ್ಲಿಲ್ಲ ಮಾಡಿಸಿ ಹೌದು. ಇದೇ ಒಂದು ವಿಷಯದಲ್ಲಿ ಅಂದ್ರೆ ಕೋರ್ಟ್ ಹೇಳಿದ್ರೆ ಒಪ್ಪಿಗೆ ಉಂಟಾ, ಈಗ ಬೇರೆ ವಿಷಯದ ಒಪ್ಪಿಗೆ ಉಂಟಾ, ಆದ್ರೆ ಒಪ್ಪುವಂತ ವ್ಯವಸ್ಥೆಯನ್ನು ನಮ್ಮ ಸಮಾಜ ಸಾರ್ವಜನಿಕ ವ್ಯವಸ್ಥೆ ಇದನ್ನು ಮಾಡಬೇಕು. ಸರ್ಕಾರ ಹಾಗೂ ನಮ್ಮ ನ್ಯಾಯಾಲಯ ಅವರಿಗೆ ಮನದಟ್ಟು ಮಾಡಿ ಇಬ್ಬರನ್ನು ಕರೆದು ಅವರಿಗೆ ಏನಾದ್ರು ಹುಡುಗನೇ ಇದು ಆಗಿಲ್ಲ ಏನು. ಹೌದು, ಮುಂದಿನ ವಿಚಾರ ಬಂತು. ಅದು ಇದೆಲ್ಲ ಮುಂದಿನ ವಿಚಾರ. ಫಸ್ಟ್ ಬಂದಿರೋದು ಹುಡುಗ ಇಲ್ಲ ಇನ್ನು ತನಕ. ಹೌದು, ಪ್ರೊಡ್ಯೂಸ್ ಮಾಡಲಿಲ್ಲ. ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ನಾವೇನಂತ ಹೇಳಿದ್ರೆ ಬಂಧನ ಆಗಿದೆ ಅಂತ ಹೇಳಿದ್ರೆ ವಿಷಯ ಅಂತ ಹೇಳಿದ್ರೆ ಅಡಗಿ ಕೂತ್ಕೊಳ್ಳಿಕ್ಕೆ ಹಲವಾರು ಕಡೆ ವ್ಯವಸ್ಥೆ ಇರ್ತದೆ. ನಾನು ಹೇಳ್ತೇನೆ, ಪೊಲೀಸ್ನವರಿಗೆ ಕೂಡಲಿಕ್ಕೆ ಯಾರು ಸಿಗುದಿಲ್ಲ. ನಾವೀಗ ಆ ಸಂತ್ರಸ್ತೆ ತಾಯಿಗೆ ಕಾನೂನಿನ ಬಗ್ಗೆ ಏನಾದ್ರೂ ಸಮಸ್ಯೆ ಇದ್ದಲ್ಲಿ ಕಾನೂನಿನ ಸಹಾಯ ಮಾಡುವಂಥದ್ದು ಅಲ್ಲ. ನಮ್ಮಲ್ಲಿ ಕೂಡ ಒಂದು 5-6 ಜನ ಲಾಯರ್ನವರು ಇದ್ದಾರೆ. ಅವರ ಕಡೆಯಿಂದ ಸಂತ್ರಸ್ತೆಯ ತಾಯಿಗೂ ಹಾಗೂ ಅವರ ಕುಟುಂಬಿಕರಿಗೂ ಸಹಾಯ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆಮೇಲೆ ಏನಾದ್ರೂ ಆರ್ಥಿಕ ಸಮಸ್ಯೆ ಅಂದ್ರೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೆ ಆರ್ಥಿಕ ಸಮಸ್ಯೆ ಇರ್ತದೆ. ಆರ್ಥಿಕ ಸಮಸ್ಯೆಯಲ್ಲಿ ಕೂಡ ನಾವು ಸಹಾಯ ಮಾಡ್ತೇವೆ. ಆಮೇಲೆ ಏನಂತ ಹೇಳಿದ್ರೆ ಮುಂದಿನ ಬಾಳು ಒಳ್ಳೇದಾಗುವಂತ ವ್ಯವಸ್ಥೆಗೆ ಇನ್ನು ಮುಂದಿನ ಜನಾಂಗಕ್ಕೂ ಯಾರಿಗಾಗಿ ಇವರಿಗೆ ಮಾತ್ರ ಅಂತಲ್ಲ, ಬೇರೆಯವರು ಇಂಥ ಕೆಲಸ ಮಾಡದಂತ ವ್ಯವಸ್ಥೆ ನಮ್ಮ ಗಣ ನ್ಯಾಯಾಲಯ ಒಂದು ವ್ಯವಸ್ಥೆ ಮಾಡಬೇಕು. ಈಗ ನೀವು ಪೊಲೀಸ್ ವ್ಯವಸ್ಥೆ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಪೊಲೀಸ್ ಮೇಲೆ ನಂಬಿಕೆ ಇದೆ. ಹಾಗಾದ್ರೆ ಅವರ ತಾಯಿ ಅಥವಾ ಅವರ ಯಾರು ಮಗಳಿದ್ದಾರೆ ಐಬಿಎಸ್ ಕಾರ್ಪಸ್ ಹಾಕ್ಬೋದಲ್ವಾ? ಅವರನ್ನು ಪತ್ತೆ ಮಾಡ್ಬೋದಲ್ವಾ? ಈಗ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಪೊಲೀಸರ ಮೇಲೆ ಒತ್ತಡ ಬರ್ತದಲ್ವಾ? ಒತ್ತಡ ಬರ್ತಾ ಉಂಟು. ಅದಕ್ಕೆ ಇವತ್ತು ಸಂತ್ರಸ್ತೆ ತಾಯಿ ಅಲ್ಲ, ಈಗ ಹೋಗಿಕೊಂಡು ಎಲ್ಲಾ ಕಡೆ ಹೋಗಿಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಅದನ್ನ ಡೈರೆಕ್ಟ್ ನ್ಯಾಯಾಲಯದ ಥ್ರೂ ಇದು ಮಾಡ್ಬೋದು. ಅದೇ ಇವತ್ತು ನ್ಯಾಯಾಲಯಕ್ಕೆ ಅವರು ಒಂದು ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿ ಆಯ್ತು, ಅವ್ರು ಎಷ್ಟು ಆಯ್ತು. ಈಗ ಅರ್ಜಿ ಹಾಕಿ ಈಗ ಮಂಗಳೂರು ಸೆಕ್ಷನ್ ಕೋರ್ಟ್ ಅಲ್ಲಿ ಹಾಕ್ಲಿಕ್ಕೆ ಆಯ್ತು. ಮಂಗಳೂರು ಸುಳ್ಯದ ಒಬ್ಬರು ಲಾಯರ್ ಒಟ್ಟಿಗೆ ಬಂದಿದ್ದಾರೆ. ಬಂದು ಈಗ ಹಾಕಿ ಆಯ್ತು ಅಂತ ಹೇಳಿದ್ರೆ ಅವನಿಗೆ ಜಾಮೀನು ಕೊಡಬಾರ್ದು. ಜಾಮೀನು ಕೊಡೋದ್ರೆ ಅವನಿಗೆ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ 2 ಲಾಯರ್ನವ್ರ ಮುಖಾಂತರ ತಾಯಿ ಮತ್ತು ತಂದೆಯವರು ಮಂಗಳೂರು ಬಂದಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಬಂದವರು. ಆದ್ರೆ ಕಣ್ಣಿಗೆ ಬೀಳಲಿಲ್ಲ. ಯಾಕಂತೇಳಿ ಇಲ್ಲೆಲ್ಲ ಮುತ್ತಿ ಬೀಳಿ ತಮಗೆ ತೊಂದರೆ ಆಗ್ತದೆ ಅಂತ ಅವ್ರು ಹೇಳಿದ್ರು. ಇಲ್ಲದ್ರೆ ಅವ್ರು ಬರ್ತಿದ್ರು ಇಲ್ಲಿಗೆ. ಅವರ ತಾಯಿಯ ಬಾಯಿಂದ ಮಾತು ಅಂತ ಹೇಳಿ ನಮಗೆ ಒಂದು ಮನಸ್ಸಿತ್ತು. ಆದ್ರೆ ಅವರಿಗೆ ಹೇಳಲಿಕ್ಕೆ ಯಾವುದು ಯಾರಿಗೆ ತೊಂದ್ರಲ್ಲ. ಹೆಣ್ಣು ಮಗಳ ತಾಯಿ ಮತ್ತು ತಂದೆಯವರು ಬಂದಿದ್ದಾರೆ ಮಂಗಳೂರಿಗೆ. ಬಂದರೆ ಈಗ ಲಾರ್ ಆಫೀಸಿಂದ ಹೊರಟಿಗೆ ಕೋರ್ಟಿಗೆ ಹೋದ್ರು ಅವರು. ಆದ್ರೆ ಏನಂದ್ರೆ ಎಲ್ಲ ಕಡೆ ಬಂದ ಕೂಡಲೇ ಎಲ್ಲ ಮುತ್ತಿಗೆ ಹಾಕ್ತೇವೆ. ಸುಮ್ಮನೆ ಏನು ವಿಷಯ ಅಂತ ಹೇಳಿ ಅಲ್ಲ, ಪರಿಚಯದವರು ಇದ್ದವರು ಏನು ವಿಷಯ ಅಂತ ಹೇಳಿ ಅದಕ್ಕೆ ಬೇಡ ಅಂತ ಹೇಳಿ ಅವರಿಗೆ ಖುದ್ದಾಗಿ ಹೇಳಿದ್ರು. ನಾವು ಪರವಾಗಿ ದಯಮಾಡಿ ನಿಮ್ಮ ಬೆಂಬಲ ನಮಗೆ ಸಿಕ್ಕಿದ್ದು ಬಹಳ ಸಾರ್ಥಕ ಆಯ್ತು. ಇದೇ ರೀತಿ ಒಂದು ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳಿ ಆ ತಾಯಿ ಹೇಳಿದ್ರು. ಸವಿತಾ ಹೇಳಿದ್ರು ಖುಷಿ ಆಯ್ತು ನಮ್ಗೆ. ಯಾಕಂತ ಹೇಳಿದ್ರೆ ತಾಯಿ ಅಷ್ಟಾದ್ರೂ ಅವ್ರಿಗೆ ಹೇಳಿದ್ರು ಇನ್ನೊಂದು ಸಹಕಾರ ನಮಗೆ ಬೇಕಂತ ಹೇಳಿ. ಮತ್ತೆ ಹಲವು ಸಂಘಟನೆಗಳಲ್ಲಿ ಹೋಗಿ ಅವರಿಗೆ ಬೆಂಬಲ ಕೊಟ್ಟಿದ್ದು ಈ ಪತ್ರಿಕೆಯಲ್ಲಿ ಬಂದಿದೆ. ನಾವು ಕೂಡ ಏನಂತ ಹೇಳಿದ್ರೆ ನಮ್ಮಿಂದ ಆದಷ್ಟು ಕಾನೂನು ಬಾಹಿರವಾಗಿ ಅಲ್ಲದೆ ಕಾನೂನು ಪ್ರಕಾರವಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಅವರಿಗೆ ಹಾಗೂ ಅವರಿಗೆ ಅವರ ಮಗಳಿಗೆ ಒಂದು ವ್ಯವಸ್ಥೆ ಕಾನೂನು ಪ್ರಕಾರ ಸಿಗ್ಬೇಕಂತ ಹೇಳಿ ಇಲ್ಲ. ನಾವು ರಾಜ್ಯಕ್ಕೆ ಪಕ್ಷ ಮುನ್ನಡೆ ಮಾಡುವಾಗ ಜನಪರವಾಗಿ ಇರುವಂತ ವ್ಯವಸ್ಥೆಗೆ ನಾವು ಯಾವುದೇ ಸಮುದಾಯದ ಪರವಾಗಿನೂ ನೀವು ಬಂದಿಲ್ಲ.
ಇವಾಗ ಹಿಂದೂ ಸಮುದಾಯದಲ್ಲಿ ಈ ತರ ಆಗ್ತಾ ಇದೆ ಅನ್ನೋದಕ್ಕೆ ಮಾತ್ರ ಕಾಣಿಸ್ಕೊತಾ ಇದ್ದೀರಾ? ಇಲ್ಲ, ನಾವು ಅಲ್ಲ ಸಾಮಾಜಿಕವಾಗಿ ಕಂಡಿದೆ. ನಮ್ದೊಂದು ಒಂದು ಸಣ್ಣ ಪಕ್ಷ, 7,000 ಚಿಲ್ಲರೆ ಪಕ್ಷದಲ್ಲಿ ನಮ್ದೊಂದು ಪಕ್ಷ, ಸಣ್ಣ ಪಕ್ಷ ನಾವು ಕಂಡಿದೆ. ಇಲ್ಲೇ ಸಾಧಾರಣ 12 ಪ್ರೆಸ್ ಮೀಟಿಂಗ್ ನಾವು ಮಾಡಿದ್ದೇವೆ ಇಲ್ಲಿ, ವೆಲ್ಫೇರ್ ಪಾರ್ಟಿ ಮುಖಾಂತರ ಇಲ್ಲಿ ಮಾಡಿದ್ದೇವೆ. ನೀವೇನು ಬರಲಿಲ್ಲ ಅಷ್ಟೇ, ಇಲ್ಲಿ ಮಾಡಿದ್ದೇವೆ. ಇಲ್ಲೇ ಮಾಡಿ ಲಾಕ್ಅಪ್ ಚೆಕ್ ನೋಡಿ, ಲಾಕ್ಅಪ್ ಚೆಕ್ ನೋಡಿ. ಎಲೆಕ್ಷನ್ ಬರುವಾಗ ಎಲೆಕ್ಷನ್ ಬರುವಂತಲ್ಲ, ಬಾಕಿ ವಿಷಯದಲ್ಲಿ ಸರ್ ಬೇಕಾದ್ರೆ ಇಲ್ಲಿ ಎಲೆಕ್ಷನ್ ಬರುವಾಗ ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಸರ್ಫರಾಜ್ ನಮ್ಮ ಅಧ್ಯಕ್ಷರಾಗಿದ್ರು, ಅವ್ರ ಮುಖಾಂತರ ಲಾಕ್ಅಪ್ ಚೆಕ್ ನೋಡಿ, ಬೇರೆ ಈಗ ಅದೆಲ್ಲ ಇಲ್ಲಿ ಈಗ ಇಷ್ಟೆಲ್ಲ ಪ್ರೆಸ್ ಮೀಟ್ ಆದ್ಮೇಲೆ ಇನ್ನೊರು ಮದುವೆ ಆಗ್ಲಿಕ್ಕೆ ಒಪ್ಪಬಹುದಾ? ಒಪ್ಪಿದ್ರು ಸಹ ಮದುವೆ ಆದ್ರೂ ಸಹ ಅವರು ಚೆನ್ನಾಗಿ ಮುಂದಕ್ಕೆ ಹೋಗ್ಬೋದು ಅನ್ನೋ ನಿಮ್ಮ ಅನಿಸಿಕೆ ಇದಿದೆ ಬರಲ್ಲ? ಕೆಲವು ಸರಿ ಮನಸ್ಥಿತಿ ಅಲ್ಲ, ಎಲ್ಲ ಮರ್ಯಾದೆಯನ್ನು ಕಳೆದು ಹಾಕಿದ್ದೀರಾ ಈಗ ಮಾಡಿ ಮರ್ಯಾದೆ ಕಳೆದಾಕುವಂತಲ್ಲ. ಹಲವಾರು ಜನ ಈಗ ಶ್ರೀಮಂತರ ಮನೆ ಹುಡುಗಿ, ಬಡವರ ಮನೆ ಹುಡುಗಿ, ಈಗ ಹುಡುಗಿ ಅದಕ್ಕೆ ಆಗಿದೆ, ಅದು ಚಂದವಾಗಿ ಕೆಲವು ಕಡೆಯಲ್ಲಿ ಬದುಕಿದ್ದಾರೆ, ಖುಷಿ ಉಂಟು. ಆದ್ರೆ ಅವರು ಸ್ವಲ್ಪ ಸಮಯ ಊರು ಬಿಟ್ಟು ಬೇರೆ ಕಡೆ ಹೋಗಿ ಬರ್ತಾರೆ ಅಷ್ಟೇ. ಆದ್ರೆ ನಮ್ಗೆ ಏನಂತ ಹೇಳಿದ್ರೆ, ಇನ್ನು ಮುಂದೆ ಯಾರಿಗೂ ಇಂಥದ್ದು ಆಗ್ಬಾರ್ದು ಅಂತೇಳಿ ಕಳಕಳಿ ಮನವಿ. ಹಾಗೂ ಮೊನ್ನೆ ನೋಡಿ ನಮ್ಮ ಕಮಿಷನರ್ ಸರ್ ಒಂದು ಹೇಳಿದ್ರು ನಿಮ್ಮ ಮಾಧ್ಯಮದವರಿಗೆ, ಸತ್ಯ ವರದಿಯನ್ನೇ ನೀವು ಕೊಡಿ, ಪ್ರಶ್ನೆ ಮಾಡಿ ಅಂತೇಳಿ. ಈಗ ಈ ರೀತಿ ನಮಗೆ ಪ್ರಶ್ನೆ ಮಾಡಿದ್ರಲ್ಲ, ಅದೇ ರೀತಿ ಈಗ ಗಂಭೀರತೆ ನಾವು ಏನಂತ ಹೇಳಿದ್ರೆ, ಸಂತ್ರಸ್ತೆಯ ಪರವಾಗಿ ನ್ಯಾಯ ಸಿಗುವ ತನಕ ನಾವು ಅವರಿಗೆ ಬೆನ್ನೆಲುಬಾಗಿ, ಅವರಿಗೆ ಸಹಾಯ ಎಂಬುದು ಹಣಕಾಸಿನ ಇರ್ಬೋದು, ನಮ್ಮ ಮನಸ್ಥಿತಿಯ ಸಹಾಯ ಇರ್ಬೋದು, ನಮ್ಮ ಏನಾದ್ರು ಲಾಯರ್ ಪರವಾಗಿ ಅದಕ್ಕೆ ಏನ್ ಬೇಕು ನಮ್ಮಿಂದ ಆದದ್ದು ಅಳಿಲು ಸೇವೆಯನ್ನು ನಾವು ಅವರಿಗೆ ಕೊಡ್ತೇವೆ ಅಂತೇಳಿ ಭರವಸೆ ಕೊಡ್ತೇವೆ. ಈಗ ನಮ್ಮವರು ಪುತ್ತೂರಿನಲ್ಲಿ ಅವರ ಮನೆಯಲ್ಲಿ ಹೋಗಿ ಮಾತಾಡಿ ಬಂದಿದ್ದಾರೆ. ಮನೆಯಲ್ಲಿ ಹೋಗಿ ವಿಷಯ ಕೇಳಿ ತಾಯಿ ಮಾತಾಡಿ ಬಂದಿದ್ದಾರೆ. ಅವರು ಮಳೆ ಇದರಿಂದಾಗಿ ಬರಲಿಲ್ಲ, ಸುಲೇಮನ್ ಕಲರ್ ಅವರು ಬರಲಿಲ್ಲ. ಮತ್ತೆ ಇನ್ನೊಬ್ರು ಗಣೇಶ್ ಅಂತ ಹೋಗಿದ್ದಾರೆ, ಮಳೆ ಬರಲಿಲ್ಲ. ಆದ್ರೆ ಆ ಸಂತೋಷ ತಾಯಿ ಮಾತ್ರ ವಕೀಲರೊಟ್ಟಿಗೆ ಬಂದಿದ್ದಾರೆ, ಮಂಗಳೂರಿದ್ದಾರೆ. ಸರ್, ಅವರು ನೀವು ಸುದ್ದಿಗೋಷ್ಠಿ ಆರಂಭದಲ್ಲಿ ಪುರಾಣದ ಕೃಷ್ಣನ ಬಗ್ಗೆ ಉಲ್ಲೇಖ ಮಾಡಿದ್ರು, ಕೃಷ್ಣ ದೇವರ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಈ ದೈಹಿಕ ಸಂಬಂಧ ಬೆಳೆಸಿದ ಕೃಷ್ಣ ಮತ್ತು ದೇವರ ಅದಕ್ಕೆ ಏನ್ ಸ್ಪಷ್ಟನೆ ಅಲ್ಲ, ವಿಷಯ ಏನಂತ ಹೇಳಿದ್ರೆ ಏಕಂತ ಹೇಳಿದ್ರೆ, ಈ ಕೃಷ್ಣ ಎಂದು ಹೇಳಿದ ಕೂಡಲೇ ಅವನ ಹೆಸರಿನ ಮೇಲೆ ಹಲವಾರು ನಮ್ಮ ಸಂಪರ್ಕದ ಅದು ಹೇಳಿದಲ್ಲ, ಅಲ್ಲಿ ಕಥೆಯಲ್ಲಿ ಒಂದು ವ್ಯವಸ್ಥೆ ಆಗಿದೆ. ಈಗ ನಾನು ಆ ಕೃಷ್ಣ ಎಂಬುದು ಹೆಸರು, ಆ ಕೃಷ್ಣನ ತಕ್ಕ ಹೆಸರು ಬಂದಿದೆ. ಪಾಪ ಅವನು ಏನೋ ಸಮಸ್ಯೆ ಸಿಕ್ಕೊಂಡಿದ್ದಾನೆ. ಪಾಪ ಅಂತ ನೀವು ಹಾಗೆ ಹೇಳಿಲ್ಲ, ದೇವರ ಹೆಸರನ್ನ ಯಾಕೆ ಇದರಲ್ಲಿ ಉಲ್ಲೇಖ ಮಾಡಿದ್ರಿ ಅದನ್ನ ಹೇಳಿ. ದೇವರ ವಿಷಯ ಉಲ್ಲೇಖ ಮಾಡೋಣ ಅಂತ ಹೇಳಿದ್ರೆ ನಾನೊಂದು ಉದಾಹರಣೆ ಕೊಟ್ಟದ್ದು. ಉದಾಹರಣೆ ಕೊಡ್ಬೋದಾ? ನಾನು ಎಲ್ಲರೂ ಬಯಸುದಿಲ್ಲ, ಪರವಾಗಿಲ್ಲ. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಒಂದು ಶ್ರಮಿಗೆ ಈ ವಿಷಯ ಅಂತ ಹೇಳಿ ಅಲ್ಲಿಗೆ ನಾನು ಯಾಕಂತ ಹೇಳಿದೆ ಅಂತ ಹೇಳಿದ್ರೆ, ನಾನು ಕೂಡ ಒಂದು ಹಿಂದೂ ಆಗಿದ್ದೇನೆ. ಹಲವಾರು ಜನರು ನನ್ನ ಗೆಳೆಯರಾಗಿದ್ದಾರೆ, ಹಲವಾರು ಧರ್ಮದವರು. ಅವರ ಪರವಾಗಿ ನಾವು ಹೋಗ್ತಿದ್ದೇವೆ. ಹಿಂದೂ ಮುಸ್ಲಿಂ ಬರಲ್ಲ, ಒಂದು ಹೆಣ್ಣು ಅವಳ ಬಗ್ಗೆ ಮಾತಾಡಿ, ಮಾತಾಡೋದು ಬರೀ ಹಿಂದೂ ಅವರು ಇವರು ಮಾತಾಡ್ತೀರಾ, ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇಲ್ಲ. ಹೆಣ್ಣಿನ ಬಗ್ಗೆ ಮಾತಾಡಿ, ಹೆಣ್ಣಿಗೆ ಸಿಗ್ಬೇಕಾದ ಅನ್ಯಾಯ ಆಗಿದೆ, ನ್ಯಾಯದ ಬಗ್ಗೆ ಮಾತಾಡಿ. ನೀವು ನಿಮ್ಮ ಪಕ್ಷದ ಬಗ್ಗೆ ಮಾತಾಡ್ಬೇಡಿ, ಅಥವಾ ಹಿಂದೂ ಸಮಾಜ, ಆ ಸಮಾಜ, ಈ ಸಮಾಜ ಮಾತಾಡ್ಬೇಡಿ. ನಿಮ್ಗೆ ಹೆಣ್ಣಿಗೆ ಯಾವ ರೀತಿ ನ್ಯಾಯ ಒದಗಿಸಲಾಗುತ್ತೆ ಅದನ್ನ ಹೇಳಿ, ಅದ್ರ ಬಗ್ಗೆ ಮಾತಾಡಿ. ಅವಾಗ ನಿಮ್ಮ ಕಳಕಳಿಯನ್ನ ನಾವು ಒಪ್ಕೊಳ್ತೀವಿ. ಇದೇ ಹೆಣ್ಣಿಗೆ ತೊಂದರೆ ಆಗಿದೆ, ಇದೇ ಕೊನೆ ಆಗ್ಬೇಕು. ಮುಂದಿನ ಯಾವುದೇ ವಿಷಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತದಲ್ಲಿ ನಡಿಬಾರ್ದು ಅಂತ ಹೇಳಿ ನಮ್ದೊಂದು ಕಳಕಳಿ ವಿನಂತಿ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ತೊಂದರೆ ಏನಾದ್ರು ಒಂದು ಬರ್ತಾ ಇರ್ತದೆ. ಆದ್ರೆ ಇದೇ ಹೆಣ್ಣಿಗೆ ತೊಂದರೆ ಆಗಿದೆ, ಇದೇ ಕೊನೆ ಆಗಲಿ. ಆಮೇಲೆ ಕುಟುಂಬ ಅವ್ರು ಬೆಳೀಲಿ, ಅವ್ರ ಒಪ್ಪಿಗೆಯಲ್ಲಿ ಏನಾದ್ರು ಆದ್ರೆ ಅವ್ರ ಕುಟುಂಬ ಬೆಳೀಲಿ ಅಂತ ನಮ್ಮ ಆಸೆ. ಮತ್ತೆ ನಾವು ಅವರಿಗೆ ಬೆಂಬಲ ಕೊಡ್ತೇವೆ.